1947ರ ಇಸವಿಯದ್ದು ಎನ್ನಲಾದ ಆಗಸ್ಟ್ ತಿಂಗಳ ಕ್ಯಾಲೆಂಡರ್ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದ್ದು 2025ರ ವರ್ಷದ ಆಗಸ್ಟ್ ತಿಂಗಳಿಗೆ ಸಾಮ್ಯತೆ ಇರುವಂತೆ ಕಂಡುಬಂದಿದೆ. ಇದನ್ನ 1947ರ ಸ್ವಾತಂತ್ರ್ಯ ಸಿಕ್ಕ ಸಂದರ್ಭದಲ್ಲಿನ ಕ್ಯಾಲೆಂಡರ್ ಎಂದು ಹೇಳಲಾಗಿದ್ದು ಆಗಸ್ಟ್ ತಿಂಗಳ ಒಂದು ಪೇಜ್ ವೈರಲ್ ಆಗಿದೆ. ಆ ವರ್ಷದಲ್ಲಿ ಆಗಸ್ಟ್ ತಿಂಗಳ 15 ಶುಕ್ರವಾರವೇ ಬಂದಿದ್ದು 78 ವರ್ಷಗಳ ಬಳಿಕ 2025ರ ಆಗಸ್ಟ್ 15 ಶುಕ್ರವಾರವೇ ಬಂದಿರೋದು ಅಚ್ಚರಿ ತಂದಿದೆ. 1947ರ ಇಸವಿಯದ್ದು ಎನ್ನಲಾದ ಈ ಕ್ಯಾಲೆಂಡರ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆಯಾದರೂ ಈ ಬಗ್ಗೆ ಖಚಿತತೆ ಇಲ್ಲ. ಆದರೆ 1947ರ ಇಸವಿಯ ಆಗಸ್ಟ್ ತಿಂಗಳ ಕ್ಯಾಲೆಂಡರ್ನ ಬಗ್ಗೆ ಗೂಗಲ್ ಕೂಡ ಸರಿಯಾದ ಮಾಹಿತಿ ನೀಡುತ್ತಿದ್ದು 2025ರ ಆಗಸ್ಟ್ ತಿಂಗಳ ಕ್ಯಾಲೆಂಡರ್ಗೂ ಹೋಲಿಕೆ ಇದೆ.